भारत सरकारले G20 अध्यक्षता निमित्तान कारवार समुद्र किनारेचेर स्वच्छता कार्यक्रम आयोजित केले। कारवारचे CRZ कार्यालया वतीन आयोजित केलेल्या ह्या कार्यक्रमाचो मुख्य उद्देश समुद्रात प्लास्टिक प्रदूषण आणि तेजेन जलजीवाचेर जावचो परिणामाबद्दल सार्वजनिकांक माहिती दिवचे तसेच सार्वजनिकांक प्लास्टिक प्रदूषण आणि तेजे परिणामाबद्दल जाणविकन दिले। जिल्हा पंचायत CEO ईश्वर चांदू, कोस्टगार्ड कमांडंट प्रदीप, वन विभागाचे अधिकारी डॉक्टर प्रशांत कुमार आणि इतर अधिकारी ह्या कार्यक्रमाक हजर आशिल्ले। ನಮ್ಮೆಲ್ಲರಿಗೂ ತುಂಬ ಹೆಮ್ಮೆಯ ವಿಷಯ ಈ ವರ್ಷದ G20 ಅಧ್ಯಕ್ಷತೆಯನ್ನು ನಮ್ಮ ಭಾರತವನ್ನು ವಹಿಸಿಕೊಂಡಿದೆ। ಈ G20 ಪ್ರೆಸಿಡೆನ್ಸಿಯ ಅಂಗವಾಗಿ ಅದೊಂದು ವರ್ಕಿಂಗ್ ಗ್ರೂಪ್ ಇದೆ, ವರ್ಕಿಂಗ್ ಗ್ರೂಪ್ ಫಾರ್ ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿ ಮತ್ತು ಸಸ್ಟೈನಬಿಲಿಟಿ ಅಂತ ಹೇಳಿ। ಆ ವರ್ಕಿಂಗ್ ಗ್ರೂಪ್ನ ಒಂದು ಕಳೆದ ಒಂದು ಮೀಟಿಂಗ್ನ ನಿರ್ಧಾರದಿಂದ ದೇಶದಾದ್ಯಂತ ಇವತ್ತಿನ ಎಲ್ಲ ನಮ್ಮ ಕರಾವಳಿ ತೀರದ ಎಷ್ಟು ದೇಶಗಳಿದೆ ಮತ್ತು ನಮ್ಮ ಭಾರತ ಎಷ್ಟು ರಾಜ್ಯಗಳಿದೆ ಎಲ್ಲ ರಾಜ್ಯಗಳಲ್ಲಿ ಸಿಂಕ್ರೊನೈಸ್ ಆಗಿ ಇವತ್ತಿನ ನಾವು ಈ ಬೀಚ್ ಕ್ಲೀನಪ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ। ಕೇವಲ ನಮ್ಮ ಭಾರತ ದೇಶದಲ್ಲೇ ಅಷ್ಟೇ ಅಲ್ಲ, ನಮ್ಮ ಭಾರತದ ಎಂಬಸಿಗಳು ವಿವಿಧ 20ಕ್ಕಿಂತ ಹೆಚ್ಚು ಒಂದು ದೇಶಗಳಲ್ಲಿಯೂ ಸಹ ಇವತ್ತು ಇದೇ ಸಮಯದಲ್ಲಿ ಇವತ್ತಿನ ಈ ಬೀಚ್ ಕ್ಲೀನಪ್ ಆಕ್ಟಿವಿಟಿಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ। सांप्रदायिक नुस्तेमारचे नुस्तेकाराक नौदळाचे अधिकारी विनाकारण त्रास करतात। बेगीन नौदळाच्या अधिकारी बरा सभा करून ही समस्या पयस करूंक जाय म्हण आग्रह करून सांप्रदायिक नुस्तेमारचे नुस्तेकारान जिल्हा प्रशासनाक अर्ज दिले। समुद्रात नुस्तें मारूक इंजिन होडी घेवन गेले तेन्ना नौदळाचे अधिकारी जाळ कट करतात आणि होडे लागींच्यान बोट होवन होडी पलटी जावसर करतात। नुस्त्या धरूक जाळ घायल्यार जाळ काडूंक सांगतात आणि गाळी घालतात। तेजेन नुस्तेमार वचूंक भंय दिसता। त्याका लागून नौदळाच्या अधिकारी बरोबर सभा करून तेमकां ताकीद दिवंक जाय अशें तेमी आग्रह केले। ನಾವು 8ನೇ ತಾರೀಕಿಗೆ ಮನವಿ ಕೊಟ್ಟಿದ್ರು, ಒಂದು ಇನ್ನೂ ಸ್ಪಂದನೆ ಆಗಲಿಲ್ಲ। ಏನಂದರೆ ಸರ್ ಅದು ಸೀಬರ್ಡ್ ಏರಿಯಾ ಆಗ್ತದೆ, ಅವರು ಬ್ರೇಕ್ಔಟ್ರು ಹೊರಗೆ ನಮ್ಗೆ ಆದರೂ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್। ಒಂದು ದೋಣಿ ಮೇಲೆ 6 HP 5.2 2 HP ಅಲ್ಲಿ ಇಬ್ಬರು ಹೋಗ್ತಾರೆ। ಅದು ಸಣ್ಣ ದೋಣಿ ಸರ್, ಸಣ್ಣ ದೋಣಿ। ಅವರು ಸ್ಪೀಡ್ ಬೋಟಿ ಬಂದಾಗ ಸ್ಪೀಡಿಗೆ ಅದು ಪಲ್ಟಿ ಆಗಿದೆ, ಬಲೆನೂ ಕಳ್ಕೊಂಡಿದ್ದಾರೆ ಎಷ್ಟೋ ಜನ। ಆದರೆ ಅನಾಹುತ ಆಗ್ಬೋದು ಹೇಳ್ಕೊಂಡು ಅವ್ರ ಏರಿಯಾದಲ್ಲಿ ಹೇಳ್ತಾರೆ ಸರ್। ಆದರೆ ನಮ್ಗೇನಾದರೆ ಅವರು ಇಂಡಿಯಾ ಫ್ಲ್ಯಾಗ್ ಹಾಕ್ಬೋದು ದೋಣಿಗೆ, ಇಲ್ಲಾಂದ್ರೆ ಅವರು ಒಂದು ಕಾರ್ಡ್ ಲೈಸನ್, ಇಲ್ಲಾಂದರೆ ಪುನಃ ಎಷ್ಟೋ ಕೇಳಿದ್ದಾರೆ ಸರ್। ಹಸಿ ಕೇಳಿದರು, ಆಧಾರ್ ಕಾರ್ಡ್ ಕೇಳಿದ್ದಾರೆ, ನಂಬರ್ ಕೇಳಿದರು, ದೋಣಿದು ಲೈಸೆನ್ಸ್ ಕೇಳಿದ್ರು, ಎಲ್ಲ ತೋರಿಸಿದ್ರು। ಮತ್ತು ನೀವು ಯಾಕೆ ಬರಲಿಲ್ಲ, ನೀವು ಯಾಕೆ ಬರ್ತೀರಿ ಇಲ್ಲಿ ಮೇಲಿಂದ ಕೆಟ್ಟದ ಹಿಂದಿಯಲ್ಲೆಲ್ಲ ಮಾತಾಡ್ತಾರೆ ಸರ್। ಅದು ನಾವು ಹೇಳೋದಿಲ್ಲ, ಯಾಕಂದರೆ ಅವ್ರ ಥರ ನಾವು ಇಲ್ಲ ಸರ್, ಕಠೋರ। ನಾವು ನಿಷ್ಠಾವಂತರಾಗಿ ಸೀಬರ್ಡ್ ಪ್ರಾಜೆಕ್ಟಿಗೆ ನಮ್ಮದು ಜೀವ ಇದು ಊರು ಬಿಟ್ಕೊಂಡು ಬಂದೇವೆ। ಈಗ ಜಮೀನು ಕೊಟ್ಟಿದ್ದೇವೆ, ಈಗ ಜೀವ ಕೊಡ್ಲಿಕ್ಕೂ ರೆಡಿ ಇದ್ದೇವೆ ನಾವು। 24 ತಾಸು ಸಮುದ್ರದಲ್ಲಿ ಇರ್ತೇವೆ। ಎಂಪ್ಲಾಯ್ ಹಂಗೆ 8 ತಾಸಲ್ಲಿ ಬಿಟ್ಕೊಂಡು ಡ್ಯೂಟಿ ಚೇಂಜ್ ಆದಮೇಲೆ ನಾವು ಇರೋದಿಲ್ಲ ಸರ್। 8 12 48 ತಾಸು ಮುಟ್ಟು ಸಮುದ್ರದಲ್ಲಿ ಇರ್ತೇವೆ, ದುಡಿತೇವೆ। ನೇವಿ ಆರ್ಮಿಗಿಂತ ಮೀನುಗಾರರು ಕಾರ್ಮಿಕರು ಅಲ್ಲಿ ದುಡಿತಾ ಇರ್ತಾರೆ। ಇದಕ್ಕೆ ಸ್ಪಂದನೆ ನೀಡಲಿಲ್ಲ। DCO ಸಾಹೇಬರಿಗೆ ಅರ್ಜಿ ಕೊಟ್ಟಿದ್ರು 8 ತಾರೀಕಿಗೆ 8/5/2023 ಇನ್ನೂ ಸ್ಪಂದನೆ ಮಾಡಲಿಲ್ಲ। ಇದು ಇನ್ನು नरसिंह मार्केट कारवारात आशिल्ले आध्यात्मिक धार्मिक पूजा सामग्रीचे आणि सांप्रदायिक शैलीत घरात तयार केलेले शुद्ध आणि रुचिकर खाण्याचे दुकान। आमचे कडेन सगळे नमुन्याचे पूजा होम हवन लग्न मुंज गृहप्रवेश असे सगळे शुभ कार्याक जाय आशिल्ले सामग्री मेळटात। 87 वर्सांच्यान ग्राहकालो विश्वास आशिल्ले तुमगेले नरसिंह मार्केट भारत देशात तुमकां खंय जाय आशिल्ले कडेन वस्तू घराघराक पावयता। तुमगेले गरजेचे वस्तू खातीर एक पटी भेट दिया। नरसिंह मार्केट, कॅनरा बँका सकल, रायकर मॅनर, कैकिणी रोड, कारवार। भटकळ आमदार मंकाळ वैद्य हेमका मत्स्यमार आणि बंदर खात्याचो मंत्रीपद दिवंक जाय म्हण नुस्तेकार प्रमुख जय विठ्ठल कुबाल हेमी आग्रह केले। कारवारच्या जिल्हा पत्रिका भवनात प्रेस मिटींग करून उलयिल्ले कुबाल उत्तर कन्नड जिल्ह्याच्या नुस्तेकाराली खूब इतली समस्या आसात। हांचे MLA मत्स्यमार खात्याचे मंत्री जाल्यार ही सगळी समस्या पयस जातली। त्याका लागून मंकाळ वैद्य हेमका मत्स्यमार खात्याचो मंत्रीपद दिवंक जाय म्हण तेमी आग्रह केले। ಸರ್ಕಾರ ಯಾರಿಗೂ ಮಂತ್ರಿ ಸ್ಥಾನ ಕೊಡಿ, ಮಂತ್ರಿ ಸ್ಥಾನ ನಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಕೊಟ್ಟರು ನಾವು ಅದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ। ಮೀನುಗಾರರ ಸಮುದಾಯದ ಪರವಾಗಿ ನಮ್ಮ ರಿಕ್ವೆಸ್ಟ್ ಅಥವಾ ವಿನಂತಿ ಅಂತಂದ್ರೆ ಈ ಎಲ್ಲ ಪಕ್ಷದ ಮೀನುಗಾರಿದ್ದಾರೆ, ಎಲ್ಲ ಬೇರೆ ಬೇರೆ ಪಕ್ಷದ ಮೀನುಗಾರರಿದ್ದಾರೆ, ಎಲ್ಲರ ಸಮೂಹ ನಾವೇನು ಒಟ್ಟಿಗೆ ಯಾವುದೇ ಇದರಲಿಲ್ಲ, ಪಕ್ಷಾತೀತವಾಗಿ ನಾವಿಲ್ಲಿ ಸೇರಿದ್ದೇವೆ। ಅಂದ್ರೆ ಸಮುದಾಯಕ್ಕೆ ಬೆಂಬಲ, ನಮಗೆ ಒಂದು ಸಮರ್ಥ ನಾಯಕತ್ವ ಬೇಕು।
ಹಾಗಾಗಿ ಮಂಕಾಳಿ ವೈದ್ಯರನ್ನ ನಾವು ಪೋರ್ಟ್ ಅಂಡ್ ಫಿಶರೀಸ್ ಅಂತಂದ್ರೆ ಬಂದರು ಹಾಗೂ ಮೀನುಗಾರಿಕೆ ಸಚಿವರನ್ನಾಗಿ ಅವರನ್ನ ಈ ರಾಜ್ಯ ಸರ್ಕಾರದಲ್ಲಿ ನಿಯುಕ್ತಿಗೊಳಿಸಬೇಕು. ಅವ್ರಿಗೆ ಯಾಕಂದ್ರೆ ನೀವು ಕೇಳುವಂತ ಸಹಜವಾಗಿ ಅವ್ರಿಗೆ 2ನೇ ಸಲ ಆಯ್ಕೆಯಾಗಿದ್ದಾರೆ. ಮತ್ತೆ ಬೇರೆ ಎಲ್ಲಕ್ಕಿಂತ ಅವರಿಗೆ ಈ ಮೀನುಗಾರಿಕೆಯಲ್ಲಿ ಬಹಳ ಅನುಭವ ಇದೆ. ಅವರು ಸ್ವತಃ ಮೀನುಗಾರಿಕಾ ದೋಣಿಗಳನ್ನು ಮಾಡಿದರು, ವ್ಯಾಪಾರನೂ ಮಾಡಿದ್ದಾರೆ. ಎಲ್ಲ ಎಳೆಯಾಗಿ ಅವರಿಗೆ ಕಷ್ಟ ಸುಖ ಎಲ್ಲ ಗೊತ್ತಿದೆ. ಉತ್ತರ ಕನ್ನಡದಲ್ಲಿ ಬಹಳ ಜ್ವಲಂತ ಸಮಸ್ಯೆಗಳಿದೆ. ದಕ್ಷಿಣ ಕನ್ನಡಕ್ಕೆ ಹೋಲಿಸಿದಾಗ ಇಲ್ಲಿಯ ಸಮಸ್ಯೆಗಳ ಆಧಾರ ಮಾಜಾಳಿಯಿಂದ ಹಿಡಿದು ಬೇರೆ ಬೇರೆ ಬಂದರುಗಳಿಗೆ 16वेचो विधानसभा अधिवेशन प्रारंभ जावन हळयाळ आमदार आर.व्ही. देशपांडे हेमी स्पीकर पदाक प्रमाण वचन स्वीकारले. तशेंच कारवार अंकोला आमदार सतीश सैल हेमी सुद्धा प्रमाण वचन घेयले. जिल्ह्याच्या नागरिकाली आशये प्रमाणे सैल हेमकां मंत्रीपद मेळूंक जाय आशिल्लें, जाल्यार ह्या अधिवेशनात तेमकां मंत्रीपद मेळना. ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸಲೆಂದು ನಾನು ಈಗ ಕೈಗೊಳ್ಳಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಸತೀಶ್ ರೆಡ್ಡಿ ಎಂ, ಬೊಮ್ಮನಹಳ್ಳಿ ಮತಕ್ಷೇತ್ರ. ನಾನು ದೇಶಪಾಂಡೆ ರಘುನಾಥ್ ವಿಶ್ವಾಸ್ ಎಂಬ ಹೆಸರು ನಾನು ವಿಧಾನಸಭೆಯ ಸದಸ್ಯರಾಗಿ ವಿಧಾನಸಭೆ ಸದಸ್ಯರು ನಾನು ಈಗ ಕೈಗೊಳ್ಳುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನಲ್ಲಿ ಮೇಲೆ ಪ್ರಮಾಣ ಮಾಡುತ್ತೇನೆ. On behalf of you, I will bring the आजचो इतलोच न्यूज. मुखेल न्यूजा खातीर पळयते रावा कारवार न्यूज कोंकणी. देव बरें करूं. कारवार न्यूजा खातीर सबस्क्राईब करा आणि डेली न्यूजा खातीर बेल आयकॉन प्रेस करा.